ಕರಾವಳಿ ಕರ್ನಾಟಕದ ಪ್ರತಿಷ್ಠಿತ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ 93.5 ರೆಡ್ ಎಫ್ಎಂ ವತಿಯಿಂದ ಇದೇ ಮೊದಲ ಬಾರಿಗೆ ರೆಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದು ಅಡ್ಯಾರ್ನ ಸಹ್ಯಾದ್ರಿಯ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸೈ ಎನಿಸಿಕೊಂಡಿರುವ ರೆಡ್ ಎಫ್ಎಂ ಇದೀಗ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ರೆಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಕೋವಿಡ್ ಕಾರಣದಿಂದ ಮನೆಯಲ್ಲೇ ಕೂತು ಕೆಲಸ ಮಾಡುವ ಕಾರ್ಪೊರೇಟ್ ಕಂಪನಿಗಳ ಉದ್ಯೋಗಿಗಳಿಗಾಗಿ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರುವುದು ಮತ್ತೊಂದು ವಿಶೇಷತೆಯಾಗಿದೆ. ಇನ್ನು ಸಹ್ಯಾದ್ರಿ ಮೈದಾನದಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಟೂರ್ನಮೆಂಟ್ಗೆ ಮಂಗಳೂರು ರೆಡ್ ಎಫ್ಎಂನ ಮುಖ್ಯಸ್ಥರಾದ ಶೋಭಿತ್ ಶೆಟ್ಟಿ ಹಾಗೂ ಮೈಸೂರಿನ ರೆಡ್ ಎಫ್ಎಂನ ಮುಖ್ಯಸ್ಥರಾದ ರಾಘವ್ ಬಿವಿ ಅವರು ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ರೆಡ್ ಎಫ್ಎಂನ ಆರ್ಜೆ ಪ್ರಸನ್ನ ಅವರು ರೆಡ್ ಎಫ್ಎಂನಿಂದ ರೆಡ್ ಪ್ರೀಮಿಯರ್ ಲೀಗ್ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ. ಕೋವಿಡ್ನಿಂದಾಗಿ ಮನೆಯಲ್ಲಿ ಕೂತು ಕೆಲಸ ಮಾಡುವ ಕಾರ್ಪೊರೇಟ್ ಕಂಪನಿಗಳ ಉದ್ಯೋಗಿಗಳಿಗಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಕಂಪನಿಗಳ 24 ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿವೆ. 2 ದಿನಗಳ ಕಾಲ ಈ ಪಂದ್ಯಾಟ ನಡೆಯಲಿದೆ ಎಂದು ಹೇಳಿದರು. ಈಗ ಫಾರ್ ದ ಫಸ್ಟ್ ಟೈಮ್ ಮಂಗಳೂರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಅದು ಈ ಟೈಮಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕಳೆದ ಆಲ್ಮೋಸ್ಟ್ 1 ಇಯರಿಂದ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ಎಂಪ್ಲಾಯೀಸ್ ಏನಿದ್ದಾರೆ, ಸೊ ಎಲ್ಲರೂ ಮೋಸ್ಟ್ ಆಫ್ ದೆಮ್ ವರ್ಕ್ ಫ್ರಮ್ ಹೋಮ್, ಎಲ್ಲರೂ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಫೀಸಿಗೆ ಹೋಗ್ತಾ ಬರ್ತಾ ಇದ್ದಂಥ ಸಂದರ್ಭಗಳಲ್ಲಿ ಆಫೀಸಲ್ಲಿ ಒಂದು 6 ತಿಂಗಳಿಗೊಮ್ಮೆ ಇಲ್ಲ 3 ತಿಂಗಳಿಗೊಮ್ಮೆ ಏನಾದರೂ ಒಂದು ಟೀಮ್ ಔಟಿಂಗ್ ಇರ್ಬೋದು, ಗೇಮ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಬಟ್ ಕಳೆದ 1 ವರ್ಷದಿಂದ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ, ಎಲ್ಲರೂ ಕೂಡ ಮನೆಯಲ್ಲೇ ಸ್ಟ್ರಕ್ ಆಗಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ ನಿಜ, ಆದರೆ ಈ ಥರದ ಆ್ಯಕ್ಟಿವಿಟೀಸ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ವರ್ಷ ಕಾರ್ಪೊರೇಟ್ ಟೀಮ್ಗಳಿಗೋಸ್ಕರ ರೆಡ್ ಪ್ರೀಮಿಯರ್ ಲೀಗನ್ನು ನಾವು ಆರ್ಗನೈಸ್ ಮಾಡ್ತಾ ಇರೋದು. ಇವತ್ತು ಸಹ್ಯಾದ್ರಿ ಕಾಲೇಜಿನ ಗ್ರೌಂಡಲ್ಲಿ ನಡೀತಾ ಇದೆ. 24 ಟೀಮ್ಗಳು ಮಂಗಳೂರು ಹಾಗೆ ಉಡುಪಿಲಿರುವಂಥ ಬೇರೆ ಬೇರೆ ಕಂಪನಿಗಳ ಎಂಪ್ಲಾಯೀಸ್ ಅವರ ಟೀಮ್ಗಳನ್ನು ಮಾಡಿಕೊಂಡು 24 ಟೀಮ್ಗಳ ನಡುವೆ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಸೊ 2 ದಿನಗಳ ಕಾಲ ನಡೆಯುವಂಥ ಒಂದು ಟೂರ್ನಮೆಂಟ್ ಇದು ರೆಡ್ ಪ್ರೀಮಿಯರ್ ಲೀಗ್. ಇದು ಆರಂಭ ಆ್ಯಂಡ್ ಇಲ್ಲಿಂದ ಇನ್ನು ಮುಂದೆ ಈ ಮ್ಯಾಚಲ್ಲಿ ಟೂರ್ನಮೆಂಟಲ್ಲಿ ಯಾರು ವಿನ್ ಆಗ್ತಾರೆ, 2 ಟೀಮ್ಗಳು ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ. ನಮ್ಮ ಕರ್ನಾಟಕದ 5 ಸಿಟಿಗಳಲ್ಲಿ ರೆಡ್ ಎಫ್ ಎಂ ಈ ಒಂದು ರೆಡ್ ಪ್ರೀಮಿಯರ್ ಲೀಗ್ ಅನ್ನ ನಡೆಸ್ತಾ ಇದೆ. ಈ ಸಂದರ್ಭ ಉದ್ಘಾಟನಾ ಸಮಾರಂಭದಲ್ಲಿ ನಿಪುನ್ ಪೇಂಟ್ನ ಪ್ರಶಾಂತ್, ಇಂಗ್ಲಿಷ್ ತುಳು ಸಿನಿಮಾದ ನಿರ್ಮಾಪಕರಾದ ಹರೀಶ್ ಶೇರಿಗಾರ್, ರೆಡ್ ಎಫ್ಎಂನ ಆರ್ಜೆ ಕೀರ್ತನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.